ಕೇಂದ್ರ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಬಂಟ್ವಾಳ ಇದರ 2018-19ನೇ ಸಾಲಿನ ಪದಾಧಿಕಾರಿಗಳ ಪದವಿ ಪ್ರದಾನ ಸಮಾರಂಭವು ಬಿಸಿ ರೋಡ್ನ ಕುಲಾಲ ಸಮುದಾಯ ಭವನದಲ್ಲಿ ನಡೆಯಿತು. ರೈ ಎಸ್ಟೇಟ್ನ ಪ್ರವರ್ತಕ ಅಶೋಕ್ ಕುಮಾರ್ ರೈ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಾವು ನಿತ್ಯ ಮಾಡುವ ಕೆಲಸದ ಜೊತೆಗೆ ಸಮಾಜಕ್ಕೆ ಏನಾದರೂ ನೀಡುವ ಪುಣ್ಯದ ಕೆಲಸ ಮಾಡಬೇಕು. ಅಂತಹ ಕೆಲಸವನ್ನ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಮಾಡುತ್ತಿದೆ ಎಂದರು. ಸಂಘಟನೆಗಳು ಇದ್ದಾಗ ಸಮಾಜ ಉದ್ಧಾರ ಆಗಲು ಸಾಧ್ಯ ಎಂದು ಹೇಳಿದರು. ಆದರೆ ನೀವು ಈ ಸಂಘಟನೆಯಲ್ಲಿ ವಿಶೇಷ ಏನಂತ ಹೇಳಿದ್ರೆ, ನಾನು ಅವತ್ತು ನೋಡಿದೆ, ಎಲ್ಲರೂ ಜೊತೆಯಲ್ಲಿ ಸೇರುವಂಥದ್ದು. ಅದು ಮನೆಯವರನ್ನು ಕರ್ಕೊಂಡು ಬಂದು ಒಂದೇ ಕುಟುಂಬದವರ ಎಲ್ಲ ಒಂದೇ ತಾಯಿಯ ಮಕ್ಕಳ ಥರ ಎಲ್ಲರೂ ಸೇರಿಕೊಂಡು ನೀವು ಕಾರ್ಯಕ್ರಮ ಮಾಡುವಂಥದ್ದು ನಿಜವಾದ ಒಂದು ವಿಶೇಷ. ಫೋಟೋಗ್ರಾಫರನ್ನು ಗುರುತಿಸುವವರು ಕಡಿಮೆ. ನನ್ನದು ಚಿಕ್ಕದಿರುವಾಗ ಇರುವಂಥ ಒಂದು ಫೋಟೋ ಇದೆ. ಆದರೆ ಈಗ ನೋಡುವಾಗ ಭಾರಿ ಸಂತೋಷ ಆಗ್ತದೆ. 4ನೇ ವರ್ಷದಲ್ಲಿರುವಂಥ ಒಂದು ಫೋಟೋ ನನ್ನ ಇದೆ. ಅದು ಯಾರು ತೆಗೆದದ್ದು ಅಂತ ನಾವು ಹೇಗೆ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಜಿಲ್ಲಾ ಎಸ್ಕೆಪಿಎ ಅಧ್ಯಕ್ಷ ವಿಲ್ಸನ್ ಗೊನ್ಸಾಲ್ವಿಸ್ ಅಧ್ಯಕ್ಷತೆ ವಹಿಸಿದ್ದರು. ತಹಶೀಲ್ದಾರ್ ಪುರಂದರ ಹೆಗ್ಡೆ, ಮಾಣಿ ಗ್ರಾಮ ಪಂಚಾಯತ್ ಸದಸ್ಯ ನಾರಾಯಣ್ ಶೆಟ್ಟಿ ತೋಟ, ಎಸ್ಕೆಪಿಎ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ಅಧ್ಯಕ್ಷ ವಾಸುದೇವರಾವ್, ಎಸ್ಕೆಪಿಎ ಸಂಚಾಲಕ ವಿಠಲ ಚೌಟ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಯಾನಂದ ಬಂಟ್ವಾಳ, ಉಪಾಧ್ಯಕ್ಷ ಸುಧೀರ್ ಶೆಟ್ಟಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಗೌರವ ಅಧ್ಯಕ್ಷ ಆನಂದ್, ಅಧ್ಯಕ್ಷ ಸುಕುಮಾರ್ ಬಂಟ್ವಾಳ್, ಪ್ರಧಾನ ಕಾರ್ಯದರ್ಶಿ ಹರೀಶ್ ಕುಂದರ್, ಕೋಶಾಧಿಕಾರಿ ರವಿ ಪ್ರಕಾಶ್ ಕಲ್ಪನೆ ವೇದಿಕೆಯಲ್ಲಿದ್ದರು. ನೂತನ ಅಧ್ಯಕ್ಷರಾಗಿ ಹರೀಶ್ ಮಾನಿ, ಕಾರ್ಯದರ್ಶಿಯಾಗಿ ರೋಷನ್ ಕಲ್ಲಡ್ಕ, ಕೋಶಾಧಿಕಾರಿಯಾಗಿ ಬಾಲಕೃಷ್ಣ ಅಧಿಕಾರ ಸ್ವೀಕರಿಸಿದರು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ನಾರಾಯಣ್ ಪೂಜಾರಿ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಛಾಯಾಗ್ರಾಹಕ ವಿವೇಕ್ ಸಿಕ್ವೇರಾ ಅವರನ್ನು ಸನ್ಮಾನಿಸಲಾಯಿತು. ಮುದ್ದು ಕಂದ ಸ್ಪರ್ಧಾ ವಿಜೇತ ಪುಟಾಣಿಗಳಿಗೆ ಬಹುಮಾನ ವಿತರಿಸಲಾಯಿತು. ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾನಿಧಿ ನೀಡಿ ಗೌರವಿಸಲಾಯಿತು. ನೂತನವಾಗಿ ವಿವಾಹಿತರಾದ ಸಂಘದ ಸದಸ್ಯರನ್ನ ಗೌರವಿಸಲಾಯಿತು. ಸಂದೀಪ್ ಸಾಲ್ಯಾನ್, V4 News 24/7 ಬಂಟ್ವಾಳ.